ಹಲೋ ನಮಸ್ತೆ ಎಲ್ರಿಗೂ. ನೀವು ಆಫೀಸ್ಗೆ ಹೋಗುವಾಗ, ಕಾಲೇಜ್ಗೆ ಹೋಗುವಾಗ ಅಥವಾ ಹೊರಗಡೆ ಹೋಗುವಾಗ ಜಾಸ್ತಿ ಮೇಕಪ್ ಮಾಡ್ಕೊಳ್ಳೋದೇ ಕ್ಲಾಸಿಯಾಗಿ ಕಾಣಬೇಕು, ತುಂಬ ಚೆನ್ನಾಗಿ ಕಾಣಬೇಕು ಮತ್ತು ನಿಮ್ಮ ಸ್ಕಿನ್ ತುಂಬ ಟೋನ್ಡ್ ಆಗಿರಬೇಕು ಅಂತಂದರೆ ಇವತ್ತು ನಾನು ಹೇಳುವಂಥ ಒಂದು ಟಿಪ್ಸನ್ನು ಫಾಲೋ ಮಾಡಿ. ಏನಂತಂದರೆ ಮುಖ ತೊಳೆದ್ಬಿಟ್ಟು ನಿಮಗೆ ಅಂದರೆ ಮುಖನ ಒರೆಸ್ಬಿಟ್ಟು ನಿಮಗೆ ಯಾವುದಾದ್ರೂ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ಕೊಳ್ಳುವಂಥ ಅಭ್ಯಾಸ ಇದ್ದರೆ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ಕೊಳ್ಳಿ. ಅಭ್ಯಾಸ ಇಲ್ಲದಿದ್ದರೂ ಕೂಡ ಅಭ್ಯಾಸ ಮಾಡ್ಕೊಳ್ಳಿ. ಯಾಕಂತಂದರೆ ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡೋದ್ರಿಂದ ಸ್ಕಿನ್ ತುಂಬ ಚೆನ್ನಾಗಿ ಉಳಿಯುತ್ತೆ. ರಿಂಕಲ್ಸ್ ಆಗೋದು ತಪ್ಪುತ್ತೆ, ಸುಕ್ಕುಗಟ್ಟೋದು ತಪ್ಪುತ್ತೆ, ಜಾಸ್ತಿ ಪಿಂಪಲ್ಸ್ ರ್ಯಾಷಸ್ ಬೀಳೋದು ತಪ್ಪುತ್ತೆ, ತುಂಬ ಚೆನ್ನಾಗಿ ಉಳಿಯುತ್ತೆ. ನಾನು ಆ್ಯಕ್ಚುಲಾಗಿ ನೀವಿಯಾ ಸಾಫ್ಟ್ ಮಾಯ್ಶ್ಚರೈಸರ್ ಅಂತ ಇದನ್ನ ಉಪಯೋಗ ಮಾಡ್ತೇನೆ. ನಿಮ್ಗೆ ಇದರ ಲಿಂಕ್ ಬೇಕಾದರೂ ಹಾಕ್ತೀನಿ. ಬೇರೆ ಯಾವುದಾದ್ರೂ ಒಳ್ಳೆ ಮಾಯ್ಶ್ಚರೈಸರ್ ಇದ್ದರೆ ಎಲ್ಲ ಟೈಪ್ ಸ್ಕಿನ್ನಿಗೆ ಆಗುವಂಥದ್ದು ಅದರ ಲಿಂಕ್ ಕೂಡ ಹಾಕಿರ್ತೀನಿ. ಅದಾದ ನಂತರ ಯಾವುದಾದ್ರೂ ಒಂದು ಡೇ ಕ್ರೀಮನ್ನು ಅಪ್ಲೈ ಮಾಡಬೇಕು. ನಾನು ಆ್ಯಕ್ಚುಲಾಗಿ ಲೋಟಸ್ ಅವ್ರದ್ದು ಫೇಸ್ ವೈಟ್ನಿಂಗ್ ಆ್ಯಂಡ್ ಬ್ರೈಟ್ನಿಂಗ್ ಅಂತ ಒಂದು ಕ್ರೀಮನ್ನು ಉಪಯೋಗ ಮಾಡ್ತಾ ಇರ್ತೀನಿ. ಅದರ ಲಿಂಕ್ ಬೇಕಾದರೂ ಹಾಕ್ತೀನಿ. ಎಲ್ಲ ಟೈಪ್ ಸ್ಕಿನ್ನಿಗೆ ಅದು ಸೂಟ್ ಆಗುತ್ತೆ. ನಿಮಗೆ ಬೇರೆ ಯಾವುದಾದ್ರೂ ಒಳ್ಳೆ ಕ್ರೀಮ್ ಬೇಕು ಅಂತಂದರೆ ಅದರದ್ದು ಕೂಡ ಲಿಂಕ್ ಹಾಕಿರ್ತೀನಿ. ಪ್ಲಮ್ ಅವ್ರದ್ದು ಕ್ರೀಮ್ ಚೆನ್ನಾಗಿದೆ, ಲವ್ ಆ್ಯಂಡ್ ಬ್ಯೂಟಿ ಅವ್ರದ್ದು ಕ್ರೀಮ್ ಚೆನ್ನಾಗಿದೆ, ಹಾಗೆಯೇ ಲೋಟಸ್ ಅವ್ರದ್ದು ಕೂಡ ತುಂಬ ಕ್ರೀಮ್ಗಳಿದೆ. ಅದರಲ್ಲಿ ಬೆಸ್ಟ್ ಅನ್ನುವಂಥದ್ದು ಕೆಲವು ಲಿಂಕ್ಸನ್ನು ಹಾಕಿರ್ತೀನಿ. ಅಲ್ಲಿ ಹೋಗಿ ಡೈರೆಕ್ಟಾಗಿ ಪರ್ಚೇಸ್ ಮಾಡ್ಬೋದು. ಇದು ಬಿಟ್ಟು ಇನ್ನೊಂದಾಗಿ ತುಂಬಾ ಮುಖ್ಯವಾಗಿ ಏನು ಅಂತಂದರೆ ಲ್ಯಾಕ್ಮೆ ಅವ್ರದ್ದು ಲುಮಿ ಲಿಡ್ ಕ್ರೀಮ್ ಅಂತ. ಇದು ಏನಕ್ಕಂತಂದರೆ ನೀವು ಮಾಯ್ಶ್ಚರೈಸರ್ ಹಾಕಿ ಕೊನೆಗೆ ಡೇ ಕ್ರೀಮನ್ನು ಹಾಕಿಬಿಟ್ಟು ಈ ಕ್ರೀಮನ್ನು ಸ್ವಲ್ಪ ಹಚ್ಕೋಬೇಕು. ಈ ಲುಮಿ ಲಿಡ್ ಕ್ರೀಮನ್ನು ತಗೊಂಡು ಲೈಟಾಗಿ ಎಲ್ಲ ಕಡೆ ಹಚ್ಕೋಬೇಕು. ನೀಟಾಗಿ ಹಚ್ಕೊಂಡು ಎಲ್ಲ ಕಡೆ ಕ್ಲೀನಾಗಿ ಬ್ಲೆಂಡ್ ಮಾಡಬೇಕು. ಅದಾದ ನಂತರ ಒಂದು ಐಲೈನರ್ ಮತ್ತೊಂದು ಸ್ವಲ್ಪ ಲಿಪ್ಸ್ಟಿಕ್ ಹಾಕಿದರೆ ಪರ್ಫೆಕ್ಟಾಗಿ ರೆಡಿ ಆಗಿರ್ತೀರ, ತುಂಬ ಚೆನ್ನಾಗಿ ಕಾಣ್ತೀರ ಕೂಡ. ಯಾಕಂತಂದರೆ ಈ ಕ್ರೀಮ್ ಇದೆಯಲ್ವ, ಇದು ಸಖತ್ ಗ್ಲೋ ಕೊಡುತ್ತೆ ಸ್ಕಿನ್ನಿಗೆ.